ಹೆಜಮಾಡಿಯ ರಾಜೀವ್ ಗಾಂಧಿ ಬಸ್ತಿಪಡ್ಪು ಕ್ರೀಡಾಂಗಣವನ್ನು ತಾಲೂಕು ಕ್ರೀಡಾಂಗಣವಾಗಿ ಮಾರ್ಪಡಿಸಲು ಕ್ರೀಡಾ ಮತ್ತು ಯುವ ಸಬಲೀಕರಣ ಇಲಾಖೆಯ ಮೂಲಕ ರಾಜ್ಯ ಸರ್ಕಾರಕ್ಕೆ ಶೀಘ್ರವೇ ಹೊಸ ಪ್ರಸ್ತಾವನೆಯನ್ನು ರವಾನಿಸಲಾಗುವುದೆಂದು ಶಾಸಕ ಲಾಲಾಜಿ ಆರ್ ಮೆಂಡನ್ ಹೇಳಿದ್ದಾರೆ. ಅವರು ಹೆಜಮಾಡಿಯ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲೆಯಲ್ಲಿ ಜರುಗಿದ ಸಭೆಯಲ್ಲಿ ಭಾಗವಹಿಸಿ ಈ ಕುರಿತಾಗಿ ಮಾತನಾಡಿದರು. ಕ್ರೀಡಾಂಗಣದ ಉಸ್ತುವಾರಿಗಾಗಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ದೈಹಿಕ ಶಿಕ್ಷಕರನ್ನೇ ಕ್ರೀಡಾಧಿಕಾರಿಯನ್ನಾಗಿ ನೇಮಕಗೊಳಿಸಲಾಗುತ್ತದೆ. ಮುಂದೆ ಪರೀಕ್ಷಾ ವೇಳೆಗಳ ಹೊರತಾಗಿ ನಡೆಯಬಹುದಾದ ಕ್ರೀಡಾ ಚಟುವಟಿಕೆಗಳಿಗೆ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಮೂಲಕವೇ ಪರವಾನಗಿಯನ್ನು ಪಡೆದುಕೊಳ್ಳಲು ಅನುಕೂಲವೆನಿಸುತ್ತದೆ. ಮುಂದೆ ಜಿಲ್ಲೆಯ ಹೆಬ್ಬಾಗಿಲಿನಲ್ಲಿರುವ ಈ ಕ್ರೀಡಾಂಗಣದ ಅಭಿವೃದ್ಧಿಗೆ ಹೆಚ್ಚಿನ ಒತ್ತು ನೀಡಲಾಗುವುದು. ಕ್ರೀಡಾ ಇಲಾಖೆಯಿಂದ ಬರುವ ತಾಲೂಕು ಕ್ರೀಡಾಂಗಣದ ಪ್ರಸ್ತಾವನೆಯನ್ನು ರಾಜ್ಯ ಕ್ರೀಡಾ ಸಚಿವ ಈಶ್ವರಪ್ಪ ಅವರ ಬಳಿಗೊಯ್ದು ಮಂಜೂರಾತಿ ಪಡೆಯಲು ಪ್ರಯತ್ನಿಸಲಾಗುವುದು ಎಂದು ಶಾಸಕ ಲಾಲಾಜಿ ಸಭೆಯಲ್ಲಿ ತಿಳಿಸಿದ್ದಾರೆ. 3.5 ಲಕ್ಷ ರೂಪಾಯಿವರೆಗೆ ಆಗ ವೆಚ್ಚ ಆಗಿತ್ತು. ಸನ್ಮಾನ್ಯ ವಸಂತ ಸಾಹೇಬ್ರವರು ಆಗಿನ ಅಧಿಕಾರವಿದ್ದಾಗ ಅವರು ಮಾಡಿಕೊಟ್ಟಿದ್ದಾರೆ. ಆದರೆ ಪೇಮೆಂಟ್ ಮಾಡಿದಾಗ ಅದಕ್ಕೆ ಯಾವುದೇ ನೀಲನಕಾಶೆ ಮತ್ತು ಯಾವುದೇ ಪೂರ್ವ ತಯಾರಿ ಇಲ್ಲದ ಹಿನ್ನೆಲೆಯಲ್ಲಿ ಸನ್ಮಾನ್ಯ ಪೊನ್ನುರಾಜರವರು ಡಿ ಸಿ ಆಗಿ ಬಂದಾಗ ನಾನು ಅದನ್ನು ವಿನಂತಿ ಮಾಡಿದೆ. ಅದು ಪೇಮೆಂಟ್ ಆಗಬೇಕಿತ್ತು, ವಾಸ್ತೇಶ್ವರ ಕಂಟ್ರಾಕ್ಟ್ ಹಾಕೋದಿತ್ತು. ಏನಾದರೂ ಅದನ್ನೊಂದು ಇತ್ಯರ್ಥ ಮಾಡಬೇಕಂತ ಒಂದು ಸಲಹೆ ಕೊಟ್ಟು ಬಹುಶಃ ಆಗ ನಮಗೆ